ಕೋವಿಡ್ ಪರೀಕ್ಷೆ ಜಿಲ್ಲೆಗೆ ದಿನಕ್ಕೆ 350ರ ನಿಗದಿಯಾಗಿದ್ದು ಜಿಲ್ಲೆಯಲ್ಲಿ ಸುಮಾರು 450ರಷ್ಟು ಪರೀಕ್ಷೆ ನಡೆಯುತ್ತಿದೆ. ಪಾಸಿಟಿವಿಟಿ ದರವು ಗಣನೀಯವಾಗಿ ತಗ್ಗಿದೆ. ಹಾಗಾಗಿ ಯಾವುದೇ ಆತಂಕ ಇಲ್ಲ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಸ್ಪಷ್ಟಪಡಿಸಿದ್ದಾರೆ. ಬೂಸ್ಟರ್ ಡೋಸ್ ಲಸಿಕೆ ಸದ್ಯ 60 ವರ್ಷ ಮೇಲ್ಪಟ್ಟವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತವಾಗಿ ನೀಡುತ್ತಿದ್ದರೆ, ಉಳಿದಂತೆ 18 ವರ್ಷದಿಂದ 60 ವರ್ಷದೊಳಗಿನವರು ಖಾಸಗಿ ಆಸ್ಪತ್ರೆಗಳಲ್ಲಿ ನಿಗದಿತ ದರವನ್ನು ಪಾವತಿಸಿ ಪಡೆಯಬೇಕಾಗಿದೆ. ಜಿಲ್ಲೆಯಲ್ಲಿ 50% 60 ವರ್ಷ ಮೇಲ್ಪಟ್ಟವರು ಬೂಸ್ಟರ್ ಡೋಸ್ ಪಡೆದಿದ್ದು, 65% ಮಂದಿ ಮುಂಚೂಣಿ ಕಾರ್ಯಕರ್ತರು ಪಡೆದಿದ್ದಾರೆ. 49% ಆರೋಗ್ಯ ಕಾರ್ಯಕರ್ತರು ಪಡೆದಿದ್ದಾರೆ. ಎರಡನೇ ಡೋಸ್ ಪಡೆದವರು 9 ತಿಂಗಳ ಬಳಿಕ ಬೂಸ್ಟರ್ ಡೋಸ್ ಪಡೆಯಬಹುದಾಗಿದೆ. ಈ ನಡುವೆ ಕೋವಿಡ್ ಪಾಸಿಟಿವ್ ಆದಲ್ಲಿ ಮತ್ತೆ 3 ತಿಂಗಳ ನಂತರ ಬೂಸ್ಟರ್ ಡೋಸ್ ಪಡೆಯಲು ಅರ್ಹತೆಯನ್ನು ಪಡೆಯುತ್ತಾರೆ ಎಂದು ಡಾಕ್ಟರ್ ಕಿಶೋರ್ ಕುಮಾರ್ ವಿವರಿಸಿದರು. ಜಿಲ್ಲೆಯಲ್ಲಿ ಕೋವಿಡ್ ನಿರೋಧಕ ಲಸಿಕೆಗೆ ಕೊರತೆ ಇಲ್ಲ. 12ರಿಂದ 14 ವರ್ಷದೊಳಗಿನ ಪ್ರಾಯದವರಿಗೂ ಕಳೆದ 1 ತಿಂಗಳಿಂದ ಲಸಿಕೆ ನೀಡುವ ಕಾರ್ಯ ನಡೆಯುತ್ತಿದ್ದು, ಈಗಾಗಲೇ 83% ಮಂದಿ ಪ್ರಥಮ ಡೋಸ್ ಪಡೆದಿದ್ದಾರೆ ಎಂದು ಹೇಳಿದರು. ನಾವು ಈಗ ಪರೀಕ್ಷೆ ಟೆಸ್ಟ್ಗಳು ನಮಗೆ ಗುರಿ ಕಡಿಮೆ ಇದ್ದರೂ ಕೂಡ ನಾವು ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ 450ರಿಂದ 500 ಟೆಸ್ಟ್ಗಳು ಪ್ರತಿದಿನ ನಡೀತಾ ಇದೆ. ನಮ್ಮ ಜಿಲ್ಲೆಗೆ 300 ಅಂತ ನಿಗದಿ ಗುರಿಪಡಿಸಿದ್ದಾರೆ. 300ರಿಂದ 350 ಮಾಡಬೇಕಂತ. ಆದರೂ ನಾವು ಸುಮಾರು 450ರಿಂದ 500 ಟೆಸ್ಟನ್ನು ಮಾಡಿಸ್ತಾ ಇದ್ದೇವೆ. ಆದರೆ ನಮಗೆ ಈಗ ಪಾಸಿಟಿವ್ ಸಿಗುವಂಥವರ ಸಂಖ್ಯೆನೇ ಕಡಿಮೆ ಇರ್ತದೆ. ಸೊ ಈ ಪಾಸಿಟಿವ್ ಬಂದವ್ರದ್ದು ಪ್ರೈಮರಿ ಕಾಂಟ್ಯಾಕ್ಟನ್ನು ಹೊರತುಪಡಿಸಿ ಉಳಿದವರನ್ನು ಯಾರು ಟೆಸ್ಟ್ ಮಾಡಬೇಕಂತ ಹೇಳಿದರೆ ನಾವು ಸಿಂಪ್ಟಮ್ಯಾಟಿಕ್ ಇರುವವರು. ಲಸಿಕೀಕರಣ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈವನ್ ಥರ್ಡ್ ಡೋಸ್ ಕೂಡ ವ್ಯಾಕ್ಸಿನೇಷನ್ ಥರ್ಡ್ ವೇವ್ ಕೂಡ ಆ ಪ್ರಮಾಣದಲ್ಲಿ ಏರಿಕೆ ಆದರೂ ಕಂಟ್ರೋಲಿಗೆ ಬರಲಿಕ್ಕೆ ಕಾರಣ ನಾವು ಡೆಫಿನೆಟ್ಲಿ ವ್ಯಾಕ್ಸಿನೇಷನ್ ಅನ್ನೋದು ಹೇಳಲೇಬೇಕಾಗ್ತದೆ. ಸೊ ಈಗ ನಮ್ಮಲ್ಲಿ ಆ್ಯಸ್ ಆಫ್ ನಾವು ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟು ಹೇಳೋದಾದರೆ ನಾವು ಆಲ್ಮೋಸ್ಟ್ ನಮ್ಮದು 18+ಅಲ್ಲಿ 100% ಆಗಿದೆ. 94% ಸೆಕೆಂಡ್ ಡೋಸ್ ಆಗಿದೆ. ಬೂಸ್ಟರ್ ಡೋಸ್ ನಾವು ಆರಂಭದಲ್ಲಿ ಅಂದರೆ ಜನವರಿಯಿಂದ ನಮಗೆ ಆರಂಭ ಆಗಿರುವಂಥದ್ದು ವೈದ್ಯರಿಗೆ ಮತ್ತು ಫ್ರಂಟ್ಲೈನ್ ವರ್ಕರ್ಸ್, ಆಮೇಲೆ 60 ವರ್ಷದ ಮೇಲ್ಪಟ್ಟ ಕೋಮಾಬಿಡಿಟಿ ಇರುವವರು. ಸೊ ಇದರಲ್ಲಿ ನಮ್ಮದು ಬೂಸ್ಟರ್ ಡೋಸ್ 60 ವರ್ಷದ ಮೇಲ್ಪಟ್ಟ ಕೋಮಾಬಿಡಿಟಿ ಇರುವವರಲ್ಲಿ ನಾವು ಸುಮಾರು 50% ನಮಗೆ ಈಗಾಗಲೇ ಆಗಿದೆ. ಫ್ರಂಟ್ಲೈನ್ ವರ್ಕರಲ್ಲಿ 65% ಆಗಿದೆ. ಆಮೇಲೆ ನಮ್ಮ ಇವರಲ್ಲಿ ಯಾರು ಹೆಲ್ತ್ ಕೇರ್ ವರ್ಕರ್ ಇದರಲ್ಲಿ 49% ಆಗಿದೆ. ಆದರೆ ಇತ್ತೀಚೆಗೆ ತಮಗೆ ಗೊತ್ತಿರ್ಬೋದು, ಈಗ ಬೂಸ್ಟರ್ ಡೋಸನ್ನು 18 ವರ್ಷದ ಮೇಲ್ಪಟ್ಟ ಎಲ್ಲರೂ ಕೂಡ ತಗೊಳ್ಬೋದು. ಬಟ್ ಅದು ನಮ್ಮ ಸರ್ಕಾರಿ ಇದರಲ್ಲಿ ಇರೋದಿಲ್ಲ. 18ರಿಂದ 60 ವರ್ಷದವರಿಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಲ್ಲಿ ಲಭ್ಯ ಇದೆ. ಅವರು ಪೇಮೆಂಟ್ ಮಾಡಿ ತಗೊಳ್ಬೇಕಾಗ್ತದೆ. ಸೊ ಎಬೋವ್ 60 ಇಯರ್ಸ್ ಯಾರಿದ್ರು ಕೂಡ ನಮ್ಮ ಸರ್ಕಾರದ ಇದರಲ್ಲಿ ಬಂದು ತಗೊಳ್ಬೋದು. ಸೊ ಬೂಸ್ಟರ್ ಡೋಸಸ್ ಆಗ್ತಾ ಇದೆ.